ನನ್ನ ನನ್ನ ವೈಯಕ್ತಿಕವಾದ ನನ್ನ ಫೋಟೋಗಳನ್ನು ಎಡಿಟ್ ಮಾಡಿಕೊಂಡು ಪುತ್ತೂರಿನ ಶಾಸಕರ ಜೊತೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನನಗೆ ನನ್ನ ಫ್ಯಾಮಿಲಿಗೆ ತುಂಬ ನೋವು ಉಂಟಾಗಿದೆ. ನಾವು ಒಬ್ಬಳು ಮಹಿಳೆಯಾಗಿ ನನ್ನ ಮೇಲೆ ಈ ರೀತಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ನನಗೆ ಮತ್ತು ನಮ್ಮ ಶಾಸಕರಿಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ನಾನು ಅವರನ್ನು ಈ ಹಿಂದೆ ಕೂಡ ಇಲ್ಲಿ ಕೂಡ ಭೇಟಿ ಮಾಡುವಂಥ ಪ್ರಸಂಗ ಯಾವತ್ತೂ ಬರಲಿಲ್ಲ. ಯಾಕಂತ ಹೇಳಿದರೆ ನನ್ನ ವೈಯಕ್ತಿಕ ಫೋಟೋಗಳನ್ನು ತೆಗೆದು ಅವರ ಜೊತೆ ಇದು ಮಾಡಿಕೊಂಡು ನನ್ನ ತೇಜವಧೆ ಮಾಡ್ತಾ ಇದ್ದಾರೆ. ಹಾಗೆ ಇದರ ಬಗ್ಗೆ ನಾನು ಉಪ್ಪಿನಂಗಡಿ ಸ್ಟೇಷನ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ ತಕ್ಷಣವೇ ನಾನು ಇದನ್ನು ಗಂಭೀರವಾದ ಕಂಪ್ಲೇಂಟನ್ನು ಕೊಟ್ಟಿರುತ್ತೇನೆ. ಹಾಗೆ ನನ್ನ ಫೋಟೋಗಳನ್ನು ಎಡಿಟ್ ಮಾಡಿಕೊಂಡು ಕೆಲವೊಂದು ಬೆದರಿಕೆ ಕರೆಗಳು ನನಗೆ ಬರ್ತಾ ಇದೆ. ಯಾಕಂತ ಹೇಳಿದರೆ ನಾನು ಯಾವುದಕ್ಕೂ ಹೆದರುವ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದರೆ ಯಾವುದೇ ರೀತಿಯ ತಪ್ಪು ನಾನು ಮಾಡಿಲ್ಲ. ಯಾಕಂದರೆ ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಮುಂದುವರಿದ ಒಂದು ಇದರಿಂದಾಗಿ ಯಾರ ಫೋಟೋವನ್ನು ಎಡಿಟ್ ಮಾಡುವಂಥ ಒಂದು ಕೌಶಲ್ಯತೆ ಖಂಡಿತ ಜನರಲ್ಲಿ ಇದೆ. ಆದರೆ ಈ ರೀತಿ ದುರುಪಯೋಗ ಮಾಡಿಕೊಂಡು ಒಂದು ಮಹಿಳೆಯ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡುವುದು ಸರಿಯಾದದಲ್ಲ. ಯಾಕಂತ ಹೇಳಿದರೆ ಇದಕ್ಕೆ ಸೂಕ್ತವಾದ ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಸೂಕ್ತವಾದ ಶಿಕ್ಷೆ ಆಗಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.